ನಾನು ಹರ್ಷಿತಾ. ಕಾರ್ವಾಪ್ಲಸ್ ಚಾನಲ್ಗೆ ಸ್ವಾಗತ. ಈ ಬಾರಿ 61 ದಿನ ಮೀನುಗಾರಿಕೆ ನಿಷೇಧ, ಮೀನುಗಾರರಿಗೆ ಪ್ಯಾಕೇಜ್ಗೆ ಒತ್ತಾಯ. ಅಂಕೋಲಾ. ಜೂನ್ 1ರಿಂದ ಜುಲೈ 31ರವರೆಗೆ 61 ದಿನ ಯಾಂತ್ರೀಕೃತ ಮೀನುಗಾರಿಕೆಗೆ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಆದೇಶದನ್ವಯ ಯಾಂತ್ರೀಕೃತ ದೋಣಿಗಳ ಮಾಲೀಕರು ಮೀನುಗಾರಿಕಾ ಸಾಮಗ್ರಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ತಾಲೂಕು ವ್ಯಾಪ್ತಿಯಲ್ಲಿ ಬೇಲೆಕೇರಿ ಮತ್ತು ಬೆಳಂಬಾರ ಬಂದರುಗಳ ಮೂಲಕ ಯಾಂತ್ರೀಕೃತ ಮೀನುಗಾರಿಕೆ ನಡೆಸಲಾಗುತ್ತದೆ. ಟ್ರಾಲರ್, ಪರ್ಷಿಯನ್ ಮತ್ತು 10 ಅಶ್ವಶಕ್ತಿಗಿಂತ ಹೆಚ್ಚು ಸಾಮರ್ಥ್ಯ ಹೊಂದಿರುವ ಮೋಟಾರೀಕೃತ ಗಿಲ್ನೆಟ್ಗಳ ಮೀನುಗಾರಿಕೆ ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತದೆ. 10 ಅಶ್ವಶಕ್ತಿಗಿಂತ ಕಡಿಮೆ ಸಾಮರ್ಥ್ಯದ ಮೋಟಾರ್ ಹೊಂದಿರುವ ಸಾಂಪ್ರದಾಯಿಕ ಮತ್ತು ನಾಡ ದೋಣಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಕಳೆದ 2 ವರ್ಷಗಳ ಮೀನು ಉತ್ಪಾದನೆಗೆ ಹೋಲಿಸಿದರೆ ತಾಲೂಕಿನಲ್ಲಿ ಈ ಹಣಕಾಸು ವರ್ಷದಲ್ಲಿ ಉತ್ಪಾದನೆ ಹೆಚ್ಚಾಗಿದೆ. ಕೋವಿಡ್ ಕಾರಣದಿಂದ ರಫ್ತು ವಹಿವಾಟಿಗೆ ಅವಕಾಶ ಇಲ್ಲವಾದ್ದರಿಂದ ದೋಣಿಗಳ ಮಾಲೀಕರು ನಷ್ಟ ಅನುಭವಿಸುವಂತಾಗಿದೆ. ಈ ಮಧ್ಯೆ ಡೀಸೆಲ್ ಸಬ್ಸಿಡಿಯ ತಾಂತ್ರಿಕ ತೊಂದರೆಯು ಮೀನುಗಾರಿಕೆಗೆ ಹಿನ್ನಡೆಯನ್ನುಂಟು ಮಾಡಿದೆ ಎಂದು ಮೀನುಗಾರರು ಅಳಲು ತೋಡಿಕೊಂಡರು. ಚಂಡಮಾರುತ ಮತ್ತು ಲಾಕ್ಡೌನ್ ಪರಿಣಾಮ ಮೀನುಗಾರಿಕಾ ಕಾರ್ಮಿಕರ ಕೆಲಸದ ದಿನಗಳ ಸಂಖ್ಯೆ ಕಡಿಮೆಯಾಗಿದೆ. ಮತ್ಸ್ಯೋದ್ಯಮದ ಹಿನ್ನಡೆ ಪರಿಣಾಮ ತಾಲೂಕಿನ ಆರ್ಥಿಕತೆಗೆ ಪೆಟ್ಟು ಬಿದ್ದಿದೆ. ಹೋಟೆಲ್, ವಾಹನ ಮಾರಾಟ ಮತ್ತು ರಿಪೇರಿ, ಆಭರಣ, ಜವಳಿ ಮತ್ತು ಹಣಕಾಸು ಉದ್ಯಮಗಳು ಪರೋಕ್ಷವಾಗಿ ಮೀನುಗಾರರನ್ನು ಅವಲಂಬಿಸಿದ್ದವು. ಮೀನುಗಾರಿಕಾ ವಲಯಕ್ಕೆ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಎನ್ನುವ ಕೂಗು ಬಲವಾಗುತ್ತಿದೆ. ನಿಷೇಧಿತ ಅವಧಿಯಲ್ಲಿ ಅಧಿಕ ಸಾಮರ್ಥ್ಯದ ಯಾಂತ್ರೀಕೃತ ದೋಣಿಗಳ ಮೀನುಗಾರಿಕೆಗೆ ನಿರ್ಬಂಧವಿದೆ. ದೋಣಿಗಳ ಪೇಂಟಿಂಗ್, ದುರಸ್ತಿ ಮತ್ತು ಬಲೆ ಸಿದ್ಧತೆಯ ಕೆಲಸದಲ್ಲಿ ಮೀನುಗಾರರು ತೊಡಗಿದ್ದು ನಿಯಮಗಳ ಉಲ್ಲಂಘನೆ ಕಂಡುಬರುವುದಿಲ್ಲ. ಲೈಸೆನ್ಸ್ ಹೊಂದಿದ ಸಾಂಪ್ರದಾಯಿಕ ಮತ್ತು ನಾಡದೋಣಿ ಮೀನುಗಾರಿಕೆಗೆ ಅವಕಾಶವಿದೆ ಎನ್ನುತ್ತಾರೆ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರು ರನಿಟಾ ಡಿಸೋಜಾ. ತೌತೆಯಿಂದ ಮಣ್ಣಿನಲ್ಲಿ ಹೆಚ್ಚಿದ ತೇವಾಂಶ, ಹೊಲದಲ್ಲಿ ಕೊಳೆತ ಫಸಲು, ಆಕಳಿಗೆ ಮೇವಾದ ರಸಭರಿತ ಕಲ್ಲಂಗಡಿ. ಕಾರವಾರ. ಜಿಲ್ಲೆಯಲ್ಲಿ ಮೇ 15ರಂದು ಹಾದು ಹೋಗಿದ್ದ ತೌತೆ ಚಂಡಮಾರುತದ ಪರಿಣಾಮಗಳು ಈಗಲೂ ಮುಂದುವರೆದಿದೆ. ಸಮುದ್ರದ ನೀರು ಕರಾವಳಿಯ ಮಣ್ಣಿನಲ್ಲಿ ಸೇರಿಕೊಂಡು ತೇವಾಂಶ ಹೆಚ್ಚಾಗಿದೆ. ಇದರಿಂದ ಜಿಲ್ಲೆಯಲ್ಲಿ ಸುಮಾರು 60 ಹೆಕ್ಟೇರ್ಗಳಷ್ಟು ಕಲ್ಲಂಗಡಿ ಬೆಳೆ ಹಾನಿಗೀಡಾಗಿದೆ. ಫಸಲು ಇನ್ನೇನು ಕಟಾವಿಗೆ ಬರುವ ದಿನಗಳಾದವು ಎನ್ನುವಷ್ಟರಲ್ಲಿ ಚಂಡಮಾರುತ ಅಬ್ಬರಿಸಿತು. ಬೆಳೆ ಕೊಯ್ಲಿಗೆ ಬರುವ ಸಮಯದಲ್ಲಿ ಮಣ್ಣು ಒಣಗಿರಬೇಕು, ಇಲ್ಲದಿದ್ದರೆ ಹಣ್ಣು ಕೊಳೆಯುತ್ತದೆ. ಅಂಕೋಲಾ ತಾಲೂಕಿನ ಹಟ್ಟಿಕೇರಿಯಲ್ಲಿ ಇದೇ ರೀತಿಯಾಗಿದ್ದು, ರಸಭರಿತ ಕಲ್ಲಂಗಡಿ ಹಣ್ಣುಗಳನ್ನು ಜಾನುವಾರಿಗೆ ಮೇವಿನ ರೀತಿಯಲ್ಲಿ ತಿನ್ನಿಸುತ್ತಿದ್ದಾರೆ. ತಾವೇ ಬೆಳೆದ ಹಣ್ಣುಗಳನ್ನು ಕತ್ತರಿಸಿ ಹಾಕುತ್ತಿದ್ದಾರೆ. ಬೆಳೆ ನಷ್ಟವಾಗಿದ್ದಕ್ಕೆ ಬೇಸರಿಸುತ್ತಲೇ ಆಕಳ ಹಿಂಡನ್ನು ನೇರವಾಗಿ ಹೊಲಕ್ಕೆ ಅಟ್ಟುತ್ತಿದ್ದಾರೆ. ಅಂಕೋಲಾ ತಾಲೂಕಿನಲ್ಲಿ ಫಸಲು ಸ್ವಲ್ಪ ತಡವಾಗಿ ಸಿಗುತ್ತದೆ. ಸ್ವಲ್ಪ ದಿನ ಬಿಟ್ಟಿದ್ದರೂ ಎಲ್ಲ ಹಣ್ಣುಗಳು ಮಾರಾಟವಾಗುತ್ತಿದ್ದವು. ಆದರೆ ಒಂದೆಡೆ ಚಂಡಮಾರುತ, ಮತ್ತೊಂದೆಡೆ ಲಾಕ್ಡೌನ್, ಇವುಗಳಿಂದಾಗಿ ಕಲ್ಲಂಗಡಿಗೆ ಹಾಕಿದ ನಯಾ ಪೈಸೆ ವಾಪಸ್ ಸಿಗುತ್ತಿಲ್ಲ. ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಕೆಜಿಗೆ 10ರಿಂದ ರೂಪಾಯಿ 12ರಂತೆ ಮಾರಾಟ ಮಾಡುತ್ತಿದ್ದೆವು. ಈ ಬಾರಿ 2ಕ್ಕೂ ಕೇಳುವವರಿಲ್ಲ ಎಂದು ಹಟ್ಟಿಕೇರಿಯ ಬೆಳೆಗಾರ ದುಃಖಿತರಾದರು. ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ತಾಲೂಕುಗಳಲ್ಲಿ ಸುಮಾರು 200 ಹೆಕ್ಟೇರ್ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆಯಲಾಗುತ್ತದೆ. ಕರಾವಳಿ ಭಾಗದಲ್ಲಿ ಫೆಬ್ರವರಿಯಿಂದ ಜೂನ್ ಮೊದಲ ವಾರದವರೆಗೂ ಕಲ್ಲಂಗಡಿ ಬೆಳೆಯಲಾಗುತ್ತದೆ. ರಾಜ್ಯದ ಮಾರುಕಟ್ಟೆಯ ಜೊತೆಗೆ ಗೋವಾ, ಕೇರಳಕ್ಕೂ ರವಾನೆಯಾಗುತ್ತದೆ. ಮೊದಲ ಫಸಲನ್ನು ರವಾನಿಸಿದ ರೈತರಿಗೆ 2ನೇ ಫಸಲಿನ ವೇಳೆ ಚಂಡಮಾರುತ ಮತ್ತು ಲಾಕ್ಡೌನ್ ಅಡ್ಡಿಯಾಗಿದೆ. ಮಳೆ ಬಂದ ನಂತರ ಕಲ್ಲಂಗಡಿ ಸೇವಿಸಿದರೆ ಶೀತ ಜ್ವರ ಬರುತ್ತದೆ ಎಂಬ ಆತಂಕ ಹಲವರಲ್ಲಿದೆ. ಇದರಿಂದ ಸ್ಥಳೀಯ ಮಾರುಕಟ್ಟೆಯಲ್ಲಿ ಕೂಡ ಬೇಡಿಕೆ ಇಲ್ಲ. ಸಾಗಣೆ ಮತ್ತು ಮಾರಾಟಕ್ಕೆ ತೊಂದರೆ ಎಂದು ದೊಡ್ಡ ವರ್ತಕರು ಖರೀದಿಸುತ್ತಿಲ್ಲ. ಮಾಡಿದ ಸಾಲವನ್ನು ಭರಿಸುವುದು ಹೇಗೆ ಎಂಬ ಚಿಂತೆಯಾಗಿದೆ ಎನ್ನುತ್ತಾರೆ ಬಾವಿಕೆ ಗ್ರಾಮ ಪಂಚಾಯತ್ ಸದಸ್ಯರು.